ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ನನ್ನ ಚಾನಲ್ನ ಹೊಸ್ತಾ ನೋಡ್ತಾ ಇರೋಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಬನ್ನಿ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಕಳಸಕ್ಕೆ ಇಟ್ಟಿರುವಂಥ ತೆಂಗಿನಕಾಯಿ ಚಿಗುರು ಬಂದಿದೆ ಅಂತಂದು ಹೇಳ್ಬಿಟ್ಟು ವಿಡಿಯೋನ ಶೇರ್ ಮಾಡಿದ್ದೆ. ಅದೇ ಕಾಯಿ ಈಗ ದೊಡ್ಡದಾಗಿದೆ ಸ್ನೇಹಿತರೆ. ಚಿಗುರು ಬಂದಿರೋದು ಏನಿದೆ ದೊಡ್ಡದಾಗಿದೆ. ಹಾಗಾಗಿಬಿಟ್ಟು ನಾನು ಚೇಂಜ್ ಮಾಡ್ತಾ ಇದ್ದೀನಿ ಅದನ್ನು. ಹಾಗೇನೇ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಏಕೆ ಅಂದರೆ ಒಬ್ಬರು ವ್ಯೂವರ್ಸ್ ಕೇಳಿದರು, ತೆಂಗಿನಕಾಯಿನ ಎಷ್ಟು ತಿಂಗಳಿಗೊಮ್ಮೆ ಚೇಂಜ್ ಮಾಡಬೇಕು ಅಂತಂದು ಹೇಳ್ಬಿಟ್ಟು ಕೇಳಿದರು ಕ್ವಶನ್ನ. ಈಗ ನಾನು ಆ ಒಂದು ಕ್ವಶನ್ಗೆ ಇದ್ರ ಮುಖಾಂತರ ಒಂದು ಆನ್ಸರ್ ಸಿಗುತ್ತೆ ಅವ್ರಿಗೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಅವ್ರು ನೋಡ್ತಾ ಇದ್ದರೆ ಇದ್ರ ಮುಖಾಂತರನೇ ಆನ್ಸರ್ ಸಿಗುತ್ತೆ ಅವರಿಗೆ. ಏನು ಅಂದರೆ ನೋಡಿ, ನಾವು ಯಾವಾಗಲೂ ಸಹ ಒಂದು ಕಳಶವನ್ನು ಪ್ರತಿಷ್ಠಾಪನೆ ಮಾಡಿದಾಗ ನಾವು ಲಕ್ಷ್ಮಿಯನ್ನು ನೆನೆಸ್ಕೊಂಡು ಆಹ್ವಾನ ಮಾಡಿಕೊಂಡು ಸ್ಥಾಪನೆಯನ್ನು ಮಾಡಿರ್ತೀವಿ. ನೋಡಿ, ತುಂಬಾ ಬೇರು ಬಂದಿದೆ, ಅದು ಆಹ್ವಾನ ಮಾಡ್ಕೊಂಡಿರ್ತೀವಿ. ಹಾಗಾಗಿಬಿಟ್ಟು ಲಕ್ಷ್ಮಿಯ ಕಳಸವನ್ನು, ಆ ಒಂದು ಕಾಯಿಯನ್ನು ನಾವು ಪದೇ ಪದೇ ಚೇಂಜ್ ಮಾಡ್ತಾ ಇದ್ದರೆ ಆ ಲಕ್ಷ್ಮಿ ಮನೆಯಲ್ಲಿ ನಿಲ್ಲೋದಿಲ್ಲ. ಲಕ್ಷ್ಮಿ ಚಂಚಲೆ ಅಂತ ಹೇಳ್ತಾರೆ. ಹಾಗಾಗಿಬಿಟ್ಟು ಲಕ್ಷ್ಮಿ ಮನೆಯಲ್ಲಿ ನಿಲ್ಲೋದಿಲ್ಲ ಅಂತಂದು ಅನ್ನೋ ಉದ್ದೇಶಕ್ಕೆ ನಾವು ಪದೇ ಪದೇ ಕಾಯಿಯನ್ನು ಚೇಂಜ್ ಮಾಡಬಾರ್ದು. ಹಾಗಾದರೆ ಎಷ್ಟು ದಿನಕ್ಕೊಂದ್ಸರಿ ಚೇಂಜ್ ಮಾಡಬೇಕು ಅನ್ನೋದಾದರೆ, ನಾವು ಕಳಶವನ್ನು ಪ್ರತಿಷ್ಠಾಪನೆ ಮಾಡಿರ್ತೀವಿ ನೋಡಿ, ಚೆಂಬಿರುತ್ತಲ್ಲ, ಅದೇನು ಚೆಂಬು ಅಥವಾ ಬಿಂದಿಗೆ ಇರುತ್ತಲ್ಲ, ಅದನ್ನು ಮಾತ್ರ 15 ದಿನಕ್ಕೆ ಒಂದು ಸಾರಿ ತೊಳೆದುಬಿಟ್ಟು ಬೇರೆಯ ನೀರನ್ನು ಹಾಕಿ ಮತ್ತೆ ಬೇರೆ ಕಳಶವನ್ನು ಸ್ಥಾಪನೆ ಮಾಡ್ಕೊಳ್ತೀನಿ. ನಾನು ಏನು ಮಾಡ್ಕೊಳ್ತೀನೋ ಅದನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ. 15 ದಿನಕ್ಕೊಂದ್ಸರಿ ಚೆಂಬನ್ನು ಚೇಂಜ್ ಮಾಡ್ತೀನಿ. ಇನ್ನು ಕಾಯಿಗೆ ಇಟ್ಟಿರುವಂಥ ಎಲೆ, ವೀಳ್ಯದೆಲೆ ಅವೆಲ್ಲ ಇಡ್ತೀವಿ ನೋಡಿ, ಆ ವೀಳ್ಯದೆಲೆಯನ್ನು ವಾರದಲ್ಲಿ 2 ಸಾರಿ ಚೇಂಜ್ ಮಾಡ್ತೀನಿ. ಅದೇನಾದರೂ ಒಣಗೋಗಿತ್ತಪ್ಪ ಅಂದರೆ ನಾವು ಮಧ್ಯದಲ್ಲಿ ಚೇಂಜ್ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಎಲೆಯನ್ನು ಒಣಗೋದಕ್ಕೆ ಬಿಡಬಾರ್ದು. ಹಾಗಾಗಿಬಿಟ್ಟು ಎಲೆಯನ್ನು ಚೇಂಜ್ ಮಾಡ್ಬೋದು. ಆಮೇಲೆ ಅದರೊಳಗಡೆ ಚೆಂಬಿನ ನೀರು ಮತ್ತು ಚೆಂಬು ಏನಿರುತ್ತೋ ಅದನ್ನು, ಕಳಶವನ್ನು 15 ದಿನಕ್ಕೆ ಒಂದು ಸಾರಿ ಚೇಂಜ್ ಮಾಡ್ತೀನಿ. ಅಂದರೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಅವೆರಡು ದಿನಗಳಲ್ಲಿ ನಾನು ಚೇಂಜ್ ಮಾಡ್ತೀನಿ. ಇನ್ನು ಅದಕ್ಕೆ ಕಾಯಿಗೆ, ಕಳಸಕ್ಕೆ ಇಟ್ಟಿರುವಂಥ ತೆಂಗಿನಕಾಯಿಯನ್ನು ನಾನು ಒಂದು ಸಾರಿ ಇಟ್ಟ ಮೇಲೆ ಯಾವುದೇ ಕಾರಣಕ್ಕೂ ತೆಗೆಯೋದಿಲ್ಲ, ಚೇಂಜ್ ಮಾಡೋದಿಲ್ಲ ಸ್ನೇಹಿತರೆ. ನೋಡಿ, ಈ ರೀತಿಯಾಗಿರುವಂಥ ಕಾಯಿಯನ್ನು ತೊಗೊಂಡಿದ್ದೀನಿ. ಅದು ತುಂಬುಗಾಯಿ, ನೀರಿರಬೇಕದು. ನೋಡಿ, ಈ ರೀತಿಯಾಗಿ ಜುಟ್ಟು ಎಲ್ಲನೂ ಸಹ ಇರಬೇಕು. ಅದಕ್ಕೆ ಏನು ಕಣ್ಣು ಕಾಣೋ ರೀತಿ ಆ ರೀತಿ ಎಲ್ಲ ತೆಗೆದಿಲ್ಲ ನಾವು. ಸ್ವಲ್ಪ ಅದು ಜುಟ್ಟು ನಾರದು ಏನಿರುತ್ತೆ ಹಾಗೆ ಇರಬೇಕದು. ಈ ರೀತಿಯಾಗಿ ಅದನ್ನು ತೊಗೊಂಡ್ಬಿಟ್ಟು ಕಾಯಿಯನ್ನು, ಅದನ್ನು ನೋಡಿ ಈಗ ತೊಳೆದ್ಬಿಟ್ಟು ನಾನು ಏನು ನೆನೆಯೋದಕ್ಕೆ ಆ ಥರ ಎಲ್ಲ ಏನು ಇಟ್ಟಿಲ್ಲ. ಜಸ್ಟ್ ನೀರಲ್ಲಿ ತೊಳೆದಿದ್ದೀನಿ ಅಷ್ಟೇ. ಏನು 3 ದಿನ 2 ದಿನ ನೆನೆಯೋದು ಏನೂ ಇಲ್ಲ, ನೆನೆಯೋದಕ್ಕೆ ಇಡೋದು ಆ ಥರ ಎಲ್ಲ ಏನಿಲ್ಲ. ನಾನು ನೋಡಿ ಈಗ ಅದಕ್ಕೆ ಈಗ ಅರಿಶಿನ ಕುಂಕುಮವನ್ನು ಇಟ್ಬಿಟ್ಟು ವಿಭೂತಿಯನ್ನು ಧರಿಸ್ಬಿಟ್ಟು ಈಗ ನಾವು ಅದನ್ನ ಕಳಸವನ್ನು ಪ್ರತಿಷ್ಠಾಪನೆ ಮಾಡೋಣ. ಈ ರೀತಿಯೇ ಮಾಡೋದು. ಈ ಥರ ಇಟ್ಟಿರುವಂಥ ಕಾಯಿಯನ್ನು ಒಂದು ಸಾರಿ ಇಟ್ಟ ಮೇಲೆ ಪದೇ ಪದೇ ಚೇಂಜ್ ಮಾಡಬಾರ್ದು ಸ್ನೇಹಿತರೆ. ಅದನ್ನ ಒಂದು ಸಾರಿ ಇಟ್ಟ ಮೇಲೆ ಮುಗೀತದು. 3 ತಿಂಗಳಿಗೆ ಅಥವಾ 4 ತಿಂಗಳು ಒಳಗಡೆ ಚಿಗುರು ಬರುತ್ತೆ. ನಾನು ಇದೇ ರೀತಿಯೇ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ಫಸ್ಟು ನಮ್ಮ ಮನೆಯಲ್ಲಿ ಚಿಗುರೇ ಬರ್ತಾ ಇರಲಿಲ್ಲ. ನಾನು ಅಂದ್ಕೊಳ್ತಾ ಇದ್ದೆ ಯಾಕೋ ಚಿಗುರು ಬರಲ್ಲ ಅಂತ. ಹೀಗೆ ಒಬ್ಬರು ಬಂದಿದ್ದರು, ಅವರು ಹೇಳಿದರು, ಈ ರೀತಿ ಮಾಡಿದರೆ ಅವ್ರ ಮನೆಯಲ್ಲೂ ಬರ್ತಾ ಇರಲಿಲ್ಲಂತೆ, ಅವ್ರಿಗೂ ಯಾರೋ ಹೇಳಿದ್ರಂತೆ. ಆ ರೀತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಕಾಯಿ ಚಿಗುರು ಬರ್ತಾ ಇದೆ ಅಂತ ಹೇಳಿದರು. ನಾನು ಅದೇ ರೀತಿ ನೋಡೋಣ ಅಂತಂದು ಹೇಳ್ಬಿಟ್ಟು ನಾನು ಮತ್ತೆ ಅವ್ರು ಹೇಳಿದ ಮೇಲೆ ಹೊಸ ಕಾಯಿ ಎಲ್ಲ ಇಟ್ಬಿಟ್ಟು ಹೊಸ್ತಾ ಸ್ಥಾಪನೆ ಮಾಡಿ ನಾನು ಅವ್ರು ಹೇಳಿದ ರೀತಿಯಲ್ಲೇ ಮಾಡಿದೆ. ಆಗ ನಮ್ಮ ಮನೆಯಲ್ಲಿ ಚಿಗುರು ಬಂತು. ಆಗಿಂದ ಈಗಿನವರೆಗೂ 6ನೇ ಕಾಯಿ ಚಿಗುರು ಬರ್ತಾ ಇರೋದು. ನೋಡಿ, ಈ ರೀತಿಯಲ್ಲಿ ನಾನು ಅದನ್ನ ಒಂದು ಕಳಶಕ್ಕೆ ವೀಳ್ಯದೆಲೆ ಎಲ್ಲನೂ ಸಹ ಇಡ್ತಾ ಇದ್ದೀನಿ. ಏನು ಮಾಡಬೇಕು ಅಂದರೆ, ನಾವು ಕಾಯಿಯನ್ನು ಇಟ್ಟ ಮೇಲೆ ನಾವು ಪ್ರತಿದಿನ ನಾವು ಪೂಜೆ ಮಾಡುವಾಗ ಆ ಕಾಯಿಯ ಮೇಲೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಬೇಕಾಗುತ್ತೆ. ಕಾಯಿಯ ಮೇಲ್ಗಡೆ ಅಂದರೆ ಆ ಜುಟ್ಟು ಏನಿರುತ್ತೆ ಮೇಲೆ, ಅದ್ರ ಮೇಲೆ ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಂತಂದು ಹೇಳ್ಬಿಟ್ಟು ಲಕ್ಷ್ಮಿಯ ಸ್ತೋತ್ರ ಅಥವಾ ಓಂ ಲಕ್ಷ್ಮಿಯೇ ನಮಃ ಈ ಥರ ಏನಾದರೂ ಹೇಳ್ಕೊಂಡ್ಬಿಟ್ಟು ಒಂದು ಅರ್ಧ ಲೋಟ ನೀರನ್ನು ಕಾಯಿಯ ಮೇಲ್ಗಡೆ ಹಾಕಬೇಕಾಗುತ್ತೆ. ನೋಡಿ, ಅದು ಜುಟ್ಟಿದೆ ನೋಡಿ, ಅದ್ರ ಮೇಲ್ಗಡೆ ನಾವು ಪ್ರತಿನಿತ್ಯನೂ ಸಹ ನಾವು ನೀರನ್ನು ಹಾಕ್ತಾ ಇರಬೇಕು. ಹಾಗೆ ಕಾಯಿಯನ್ನು ಚೇಂಜ್ ಮಾಡೋದಕ್ಕೆ ಹೋಗಬಾರ್ದು. ಅದೇ ಕಾಯಿಯನ್ನು ಪ್ರತಿ ಸಾರಿಗೂ ಸಹ ಇಡ್ತಾ ಬರಬೇಕು. ಇನ್ನು ಕಾಯಿಯನ್ನು ಯಾವಾಗ ಅಕಸ್ಮಾತ್ ಏನಾದರೂ ಕಾಯಿ ಏನಾದರೂ ಬಿರಿ ಬಂತಪ್ಪ ಬಿಸಿಲಿಗೆ ಅಥವಾ ಏನಕ್ಕೋ ಬಿರಿ ಬಂತು ಅನ್ನೋ ಸಂದರ್ಭದಲ್ಲಿ ನಾವು ತೆಗೆದುಬಿಟ್ಟು ಅದನ್ನು ಮತ್ತೆ ಬೇರೆ ಕಾಯಿನ ಇಡಬೇಕಾಗುತ್ತೆ. ಆ ರೀತಿಯಾಗಿ ಬಿರಿ ಬಂದಿರುವಂಥ ಕಾಯಿಯನ್ನು ಪೂಜೆಗೆ ಇಡಬಾರ್ದು. ಆ ರೀತಿ ಏನಾದರೂ ಬಿರಿ ಬಂತು ಅಂದರೆ ನಮ್ಮ ಮನೆಯಲ್ಲಿ ಏನಾದ್ರೂ ತೊಂದರೆ ಇರುವಂಥದ್ದನ್ನು ಸೂಚನೆಯಾಗಿ ಅದು ತೋರಿಸುತ್ತೆ ಅಂತ ನನ್ನ ಅನುಭವದಲ್ಲಿ ಹೇಳ್ತೀನಿ ಸ್ನೇಹಿತರೆ. ಏಕೆಂದರೆ ಇದೇ ರೀತಿಯಾಗಿ ಇದಕ್ಕಿಂತ ಮುಂಚೆ ಈ ಕಾಯಿ ಏನು ಚಿಗುರು ಬಂದಿತ್ತು ನೋಡಿ, ಅದಕ್ಕಿಂತ ಮುಂಚೆನೂ ಸಹ ಒಂದು ಕಾಯಿ ಬಿರಿ ಬಂದಿತ್ತು. ಆಗ ಒಂದು ಸ್ವಲ್ಪ ನಮಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು.
ಹಾಗಾಗಿಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ. ಆಗ ಕಾಯಿಯನ್ನು ಚೇಂಜ್ ಮಾಡ್ಕೊಳ್ಳಿ, ಪರವಾಗಿಲ್ಲ, ಈ ರೀತಿಯಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಏನು ಪಾಲನೆ ಮಾಡ್ತಾಯಿದ್ದೀನೋ, ನಾನು ಏನು ನಡ್ಸ್ಕೊಂಡು ಬರ್ತಾಯಿದ್ದೀನೋ ಅದನ್ನೇ ನಾನು ವೀಡಿಯೋನ ಶೇರ್ ಮಾಡಿದ್ದೀನಿ ಸ್ನೇಹಿತರೆ. ಯಾವುದೇ ರೀತಿಯಾದಂಥ ಬಲವಂತ ಏನಿಲ್ಲ. ಈ ರೀತಿಯಾಗಿ ಏನಾದ್ರು ತೆಂಗಿನಕಾಯಿ ಮನೆಯಲ್ಲಿ ಪೂಜೆಗೆ ಇಟ್ಟಿರುವಂಥದ್ದು ಚಿಗುರು ಬಂತಂದರೆ ತುಂಬಾ ಒಳ್ಳೆಯದು. ನಮ್ಮ ಮನೆಯ ವಾತಾವರಣವೇ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಎಲ್ಲನೂ ಸಹ ಬದಲಾಗುತ್ತೆ ಅಂತ ಅನ್ನೋದು ನನ್ನ ಅನುಭವ. ನೀವು ಸಹ ಈ ರೀತಿಯಾಗಿ ಮಾಡ್ಕೊಳ್ಳಿ, ನಿಮಗೂ ಗೊತ್ತಾಗುತ್ತೆ. 3 ತಿಂಗಳು ಅಥವಾ 4 ತಿಂಗಳು ಒಳಗಡೆ ಕಾಯಿನೂ ಸಹ ನಿಮ್ಮ ಮನೆಯಲ್ಲೂ ಚಿಗುರು ಬರುತ್ತೆ, ನಿಮ್ಮ ಮನೆಯಲ್ಲೂ ಚಿಗುರು ಬರಲಿ ಅಂತ ಹೇಳ್ತಾ ನನ್ನ ಒಂದು ಅನಿಸಿಕೆ ಅಭಿಪ್ರಾಯನ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ, ವಿಡಿಯೋನ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ನನ್ನ ಒಂದು ವಿಡಿಯೋನ ಇಲ್ಲಿ ತನಕನೂ ನೋಡಿದ್ದಕ್ಕಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ನಾಳೆಯ ವಿಡಿಯೋದಲ್ಲಿ ನಾನು ಆ ಕಾಯಿಯನ್ನು ತೆಗೆದಿರುವಂಥ ಚಿಗುರು ಬಂದಿರುವ ಕಾಯಿಯನ್ನು ಏನು ಮಾಡಿದೆ ಅನ್ನೋದನ್ನು ಶೇರ್ ಮಾಡ್ತೀನಿ ನಾಳೆಯ ವಿಡಿಯೋದಲ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಸಹ ಧನ್ಯವಾದಗಳು ಸ್ನೇಹಿತರೆ.